ಲಕ್ಕ ಪೊಯ್ ಲಕ್ಕ ಪೊಯ್ 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 ನಲ್ಲಿ ಈಶು ಪಾತನು ಹೊಂಡು ಬೆಲ್ಟ್ ಹೊಂಡು ಪಾತನು ಪೊಯ್ ಪೊಯ್ ಲಕ್ಕ ಲಕ್ಕಣಿ ಆಯ್ ನಾನುಂಟಲ್ಲ ತೋಟಕ್ಕೆ ಹೊರಟದು ಇವ ಬಂಟಿ ಸಹ ನನ್ನೊಟ್ಟಿಗೆ ಬರ್ತಾನಂತೆ. ಅವನಿಗೆ ಬಂದರೆ ಆಗೋದಿಲ್ಲ, ಅಲ್ಲಿ ಹುಲ್ಲು ಚಂಡಿ ಎಲ್ಲ ಇರ್ತದಲ್ಲ, ಮಾಡುದು ನೋಡಿ ಅವನ ವಿಷಯ ಮಾತಾಡುವಾಗ. ಏ ಬಂಟಿ ಶಿಖ ಶಿಖ ದೂರ ಬಂಟಿ ದೂರ ಬಿದ್ದಾಡ್ನ, ಹಾಂ ದೂರ ಬಿದ್ದಾಡ್ನ. ಏ ಬಂಟಿ ಇತ್ತೆದ್ದಿ ಬರಿಯಾರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಸುಪ್ರಭಾತಂ. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ಇವತ್ತಿನ ವ್ಲಾಗ್ ನಮ್ಮ ತೋಟದಿಂದ ಸ್ಟಾರ್ಟ್ ಮಾಡುವ ಆಯಿತಾ. ನನಗೆ ತೋಟದಲ್ಲಿ ಸ್ವಲ್ಪ ಹುಲ್ಲೆಲ್ಲ ಆಗಬೇಕಷ್ಟೇ. ನಮ್ಮ ಕೆಲಸದವ ರಜೆ ಆದ ಕಾರಣ ಸ್ವಲ್ಪ ಮಧ್ಯಾಹ್ನಕ್ಕೆಲ್ಲ ಹಾಕಲಿಕ್ಕೆ ಹುಲ್ಲು ತರಬೇಕು. ಹಾಗೆ ಅಲ್ಲಿ ಸುತ್ತಮುತ್ತ ಕೆಲವರನ್ನೆಲ್ಲ ಆಗಾಗೆಲ್ಲ ನಡುವೆ ಬಿಟ್ಟಿದ್ದೇನೆ. ಹಾಗೆ ಸ್ವಲ್ಪ ಸಾಧ್ಯ ಆದಷ್ಟು ತಗೊಂಡು ಬಂದು ಕೊಡುವ. ಇದು ನೋಡಿ ನಾನು ನೆಟ್ಟು ಬೆಳೆಸಿದಂತಹ ಹುಲ್ಲು. ಸೊ ಇಂಥ ಸಮಯದಲ್ಲಿ ಎಲ್ಲ ನನಗೆ ಅದು ಪ್ರಯೋಜನಕ್ಕೆ ಬರ್ತದೆ. ಮತ್ತು ಇದರೊಟ್ಟಿಗೆ ಸೋಗೆ ಹಾಳೆ ಎಲ್ಲ ಒಟ್ಟು ಮಾಡಿ ನಾನು ಕೊಚ್ಚಿ ಹಾಕೋದು. ಹಾಗೆ ಇವತ್ತಿನ ವ್ಲಾಗ್ ನಮ್ಮದು ತೋಟದಿಂದ ಸ್ಟಾರ್ಟ್. ಇವತ್ತಿನ ನನ್ನ ರೆಸಿಪಿಯಲ್ಲಿ ನಾನು ಮಾಡೋದು ಸತ್ತು ಎನ್ನುವಂತಹ ಒಂದು ಒಳ್ಳೆ ಕೂಲ್ ಡ್ರಿಂಕ್. ಇದು ಪ್ರೋಟೀನ್ ರಿಚ್ ಆಗಿರುವಂತಹ ಒಂದು ಕಾಳಿನಿಂದ ಮಾಡೋದು. ಬೆಂಗಾಲ್ ಗ್ರಾಮ್ ಅಂತ ಹೇಳ್ತೇವೆ, ನಮ್ಮಲ್ಲಿ ಕಪ್ಪು ಕಡಲೆ ಅಂತ ಹೇಳ್ತೇವೆ. ನಾವೆಲ್ಲ ನೆನೆ ಹಾಕಿ ಬೇಯಿಸಿ ಎಲ್ಲ ತಿಂತೇವಲ್ಲ, ಸೇಮ್ ಅದೇ ಹುರಿಗಡಲೆ ಅಂತ ಹೆಚ್ಚಾಗಿ ಹೇಳ್ತೇವೆ. ಇದು ಅತ್ಯಧಿಕ ಪ್ರೋಟೀನನ್ನು ಹೊಂದಿದಂತಹ ಕಾಳು ಇದು ಬೆಂಗಾಲ್ ಗ್ರಾಮ್. ಸೊ ಇದರಿಂದ ಒಂದು ಒಳ್ಳೆಯ ಪೇಯವನ್ನು ತಯಾರಿಸಲಿಕ್ಕೆ ಆಗ್ತದಂತೆ. ಅದನ್ನು ಇವತ್ತು ಮಾಡಿ ನೋಡುವ ನಾವು. ಇದು ಆರೋಗ್ಯವರ್ಧಕ ಕೂಡ, ಮತ್ತು ಪ್ರೋಟೀನ್ ಕೂಡ ಸಿಗ್ತದೆ. ಎಕ್ಸಸೈಸ್ ಮಾಡುವವರಿಗೆ, ಜಿಮ್ ಮಾಡುವವರಿಗೆಲ್ಲ ತುಂಬ ಉಪಯುಕ್ತವಾದಂತಹ ಆಹಾರ. ಹಾಗೆ ನಮಗೆ ಕೂಡ ಪ್ರೋಟೀನ್ಗೆ ಅಂತ ಹೇಳಿ ನಾವು ಪನೀರ್ ಅದು ಇದು ಅಂತ ತುಂಬ ಖರ್ಚು ಮಾಡಿ ತಿಂತೇವಲ್ಲ, ಅದಕ್ಕಿಂತ ಇದನ್ನೊಮ್ಮೆ ನಾವು ಬಳಸಿ ನೋಡುವ. ಸತ್ತು ಅಂತ ಹೆಸರು ರೆಸಿಪಿದು. ಬನ್ನಿ ನಾವು ಮಾಡುವ ಇವತ್ತು. ಫ್ರೆಂಡ್ಸ್ ನೋಡಿ, ಸತ್ತು ಮಾಡಲಿಕ್ಕೆ ನಮಗೆ ಬೇಕಾಗುವುದು ಈ ಕಡಲೆ. ಇದಕ್ಕೆ ನಾವು ಹುರಿಕಡಲೆ ಬೆಂಗಾಲ್ ಗ್ರಾಮ್ ಅಂತ ಹೇಳ್ತೇವೆ. ಇದನ್ನು ನಾವು 5 ಗಂಟೆ ನೀರಿನಲ್ಲಿ ನೆನೆಸಿಟ್ಟು ಆಮೇಲೆ ಒಂದು 2-3 ಗಂಟೆ ನೀರಿನ ಪಸೆ ಆರುವವರೆಗೆ ಒಣಗಿಸಬೇಕು. ಒಣಗಿಸಿ ಆದಮೇಲೆ ಚಂದ ಮಾಡಿ ಹುರಿದಿಟ್ಕೊಳ್ಬೇಕು. ಚಂದ ಮಾಡಿ ಹುರಿಬೇಕು ಮನೆಯಲ್ಲೇ ಮಾಡೋದಾದರೆ. ಇಲ್ಲಾಂದರೆ ಹೊರಗಡೆ ನಮಗೆ ಹುರಿಗಡಲೆ ಹುಡಿ ಅಂತ ಕೇಳಿದರೆ ಸಿಗ್ತದೆ. ಚಕ್ಕುಲಿ ಮಾಡಲಿಕ್ಕೆಲ್ಲ ನಾವು ಯೂಸ್ ಮಾಡ್ತೇವಲ್ಲ, ಅದೇ ನಮ್ಮ ಚಕ್ಕುಲಿ ಕೂಡ ಉಂಟಲ್ಲ, ಒಳ್ಳೆ ಪ್ರೋಟೀನ್ ಯುಕ್ತ ಆಹಾರ ಆಯಿತಾ. ಅದನ್ನು ಮನೆಯಲ್ಲಿ ಮಾಡಿಟ್ಕೊಂಡು ತಿಂದರೆ ಒಳ್ಳೆ ಪ್ರೋಟೀನ್ ಅದು. ಹಾಗೆ ಈ ಸತ್ತು ಡ್ರಿಂಕನ್ನು ಇನ್ನೂ ಇದಕ್ಕೆ ನಮಗೆ ಬೇಕಿದ್ದರೆ ಜೀರಿಗೆ ಸೇರಿಸ್ಬೋದು. ಇಲ್ಲಾಂದರೆ ಖಾಲಿ ಇದನ್ನೇ ನಾವು ಮಿಕ್ಸಿಯಲ್ಲಿ ನೈಸ್ ಆಗುವವರೆಗೆ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಈಗ ನಾನು ನೋಡಿ ಆಲ್ರೆಡಿ ಇದನ್ನೆಲ್ಲ ಹುರಿದಿಟ್ಕೊಂಡಿದ್ದೇನೆ. ಇದನ್ನಿನ್ನು ಗ್ರೈಂಡ್ ಮಾಡುವ. ಹದವಾಗಿ ಹುರಿದ ಹುರಿಕಡಲೆಯಿಂದ ಈ ತರದ ಪುಡಿ ರೆಡಿ ಮಾಡಿಟ್ಕೊಂಡ್ರೆ ಇದರಿಂದ ನಾವು ಸ್ಮೂದಿ ಮಾಡ್ಬೋದು, ಹಾಗೆ ಶರ್ಬತ್ ಮಾಡ್ಬೋದು, ಮತ್ತೆ ಖಾರ ಶರ್ಬತ್ ಕೂಡ ಇದರಿಂದ ಮಾಡ್ಬೋದು.
ಇದು ದೇಹಕ್ಕೆ ಬಹಳ ತಂಪು ಹಾಗೂ ಶಕ್ತಿವರ್ಧಕವಾಗಿ ನಮಗೆ ಇದರ ಪ್ರಯೋಜನ ಸಿಗ್ತದೆ. ಹೆಚ್ಚಾಗಿ ಮಾಡ್ತಾರೆ, ಸಿಹಿಯಾಗಿ ಸಹ ಮಾಡ್ತಾರೆ, ಹಾಗೆ ಸ್ವಲ್ಪ ಖಾರ ಟೇಸ್ಟಲ್ಲಿ ಸಹ ಮಾಡ್ತಾರೆ. ಹಾಗೆ ಇದಕ್ಕೆ ಈಗ ನಾನು ಐಸ್ ಕ್ಯೂಬ್ ಸೇರಿಸ್ತಾ ಇದ್ದೇನೆ. ಐಸ್ ಕ್ಯೂಬ್ ಖಾರದಕ್ಕೂ ನಾವು ಹಾಕ್ಬೋದು, ಹಾಗೆ ಸ್ವೀಟ್ ಇದಕ್ಕೂ ಹಾಕ್ಬೋದು. ನೋಡಿ ಇಷ್ಟು ಐಸ್ ಕ್ಯೂಬ್ ಹಾಕಿದ್ದೇನೆ. ಹಾಗೆ ಇದಕ್ಕೆ ಅರ್ಧ ಲಿಂಬೆ ಹುಳಿ ರಸ ಸಹ ಹಿಂಡಬೇಕು. ನಮ್ಮ ಟೇಸ್ಟಿಗೆ ಅನುಸಾರವಾಗಿ ಲಿಂಬೆ ಹುಳಿ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು ಹಾಕಿದ್ರೆ ಆಯ್ತು. ಸಕ್ಕರೆ ಬದಲು ಇದಕ್ಕೆ ನಾವು ಬೆಲ್ಲ ಕೂಡ ಸೇರಿಸಿ ಮಾಡ್ಬೋದು. ಬೆಲ್ಲದ ಹುಡಿ ಹಾಕಿ ಮಾಡಿದರೆ ಸಹ ಅದು ಇನ್ನೂ ಹೆಲ್ದಿ. ನಮ್ಮ ದೇಶದ ಬಿಹಾರ ರಾಜ್ಯದ ಆರೋಗ್ಯಕರವಾದ ಹಾಗೂ ಸ್ವಾದಿಷ್ಟವಾದ ಸತ್ತು ಶರಬತ್ತು ಕುಡಿಯಲು ಸಿದ್ಧವಾಗಿದೆ. ಇದರ ಟೇಸ್ಟ್ ಹೇಗುಂಟು ಅಂತ ಹೇಳ್ತೇನೆ. ಮತ್ತೆ ಇದು ತುಂಬಾ ಉಪಯುಕ್ತ. ಎಲ್ಲರೂ ಸಹ ಮನೆಯಲ್ಲಿ ಇದನ್ನು ಮಾಡಿ ಇಟ್ಕೊಳ್ಳಿ, ಇದರ ಹುಡಿ. ಅದಲ್ಲದೆ ಈಗ ಮಕ್ಕಳು ಹಾಸ್ಟೆಲಲ್ಲಿ ಇರುವುದಾದ್ರೆ ಅವರಿಗೆ ಸಹ ಈ ಹುಡಿ ಮಾಡಿಟ್ಕೊಂಡ್ರೆ ಅವರು ಇದನ್ನು ಕುಡಿದ್ರೆ ಅಂತೆ ಬೆಳಿಗಿನ ಒಂದು ಬ್ರೇಕ್ಫಾಸ್ಟ್ ಇಲ್ಲದಿದ್ರೂ ತೊಂದರೆ ಇಲ್ಲ ಅಂತೆ. ಅಷ್ಟು ಒಳ್ಳೆಯದಂತೆ ಇದು ದೇಹಕ್ಕೆ. ಹಾಗಾಗಿ ಎಲ್ಲರೂ ಸಹ ಇದನ್ನು ಮನೆಯಲ್ಲಿ ಮಾಡಿ ದಿನ ಕುಡೀರಿ. ನಮಗೆ ಪ್ರೋಟೀನ್ ಅಂಶ ತುಂಬ ಸಿಗ್ತದೆ ದೇಹಕ್ಕೆ. ಲಿಂಬೆ ಹುಳಿ ಸ್ವಲ್ಪ ಕಡಿಮೆ ಆಯ್ತು ಹಾಕಿದ್ದು, ಇನ್ನು ಸ್ವಲ್ಪ ಹಾಕಿದ್ರೆ ವಾ. ಇದೊಂದು ಕೆಲಸ ನೋಡಿ, ಇಲ್ಲಿ ಏನಾನು ಜಾಯ ಒಳೆಪುಳ ಮಾರ ದೇರ್ರೆ ಅಪ್ರಿಯ. ಹೈ 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 ಹೈ. ಇದೆಂತ ಗೊತ್ತುಂಟಾ, ಯಾರ್ದೋ ಒಂದು ದನ ಅದು ಹೀಟಿಗೆ ಬಂದಿದೆ. ನಮ್ಮ ಹಟ್ಟಿಯಲ್ಲಿ ಹೋರಿ ಉಂಟಲ್ಲ, ಅವರ ದನ. ಅವನನ್ನು ಹುಡುಕಿಕೊಂಡು ಬಂದು ಅವನ ಹತ್ರವೇ ಹೋಗಿ ನಿಂತದ್ದು ಹೇಳಿ. ಅವ ಅಲ್ಲಿ ಒಂದು ಜಾತಿ ಪುಡಿ ಇರೋದು, ಮತ್ತೆ ಅವ ಹೊರಗೆ ಹೋದ್ರೆ ನಂಗೆ ತರ್ಲಿಕ್ಕೆ ಆಗ್ತದ. ಅದಕ್ಕೆ ಇಷ್ಟೆಲ್ಲ ಗಲಾಟೆ ಇಲ್ಲಿ. ನಾನಿಲ್ಲಿ ಸತ್ತು ಕುಡಿಯುವಾಗ ಅಲ್ಲಿ ಕತೆ ಬೇರೆ ಆಗಿದೆ. ಹೀಗೆ ಆಗುದು, ಸಾಕಾಗ್ತದೆ ಗೊತ್ತುಂಟಾ. ಹಾಗೆ ಈ ಸತ್ತು ಡ್ರಿಂಕಿಗೆ ಸ್ವಲ್ಪ ನಾವು ನೀರು ಸೇರಿಸಿ ಲಿಂಬೆ ಹುಳಿ ಹಾಕಿ ಕುಡಿಬೋದು, ಮತ್ತು ಬೆಲ್ಲ ಸೇರಿಸಿ ಸಹ ಕುಡಿಬೋದು. ಆಯಿತಾ, ತುಂಬ ಟೇಸ್ಟ್ ಆಗ್ತದೆ. ಬೆಲ್ಲ ಮತ್ತು ಲಿಂಬೆ ಹುಳಿ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ. ನಾನು ಇನ್ನೊಂದು ಹಾಕ್ತೇನೆ ಅರ್ಧ. ಇದು ಸಮ್ಮರಲ್ಲಿ ಮಾಡಿ ಕುಡಿತಾರಂತೆ ಬಿಹಾರಲ್ಲಿ. ಭಾರಿ ಫೇಮಸ್ ಡ್ರಿಂಕ್ ಬಿಹಾರದ್ದು. ಆರೋಗ್ಯಕ್ಕೆ ಸಹ ಒಳ್ಳೆಯದು. ಇದು ನಾವು ಕೂಡ ಇಲ್ಲಿ ಮಾಡಿ ಕುಡಿಬೋದು ಇದನ್ನು. ವಾವ್, ನನಗೆ ಇಷ್ಟು ದಿವಸದ ರೆಸಿಪಿಯಲ್ಲಿ ತುಂಬ ಖುಷಿಯಾದದ್ದು ಇದಾಯ್ತಾ. ತುಂಬ ಖುಷಿಯಾಯಿತು, ಈಸಿ ಕೂಡ ಮಾಡಲಿಕ್ಕೆ. ಮತ್ತೊಂದು ಸತ್ಯ ಹೇಳ್ತೇನೆ, ಎಂತ ಆಗಿದೆ ಅಂತ ಒಂದು ವಿಷಯ ಹೇಳ್ತೇನೆ. ಬನ್ನಿ ಒಂದು ವಿಷಯ ಹೇಳ್ತೇನೆ. ಆಗ ಇದು ತೋರಿಸಿದ್ದಾನೆ, ರೋಸ್ಟ್ ಆದದ್ದು ಜಾಸ್ತಿ ಆಯಿತು ಅಂತ. ರೋಸ್ಟ್ ಆದದ್ದು ಜಾಸ್ತಿ ಆಗಿ ನೋಡಿ ಇಲ್ಲಿ ಕಲರ್ ಹೀಗೆ ಬಂತು, ಬ್ರೌನ್ ಕಲರ್. ಮತ್ತು ನಾನು ಮೊನ್ನೆ ತಂದಿಟ್ಟಿದ್ದು ಇದರ ಚಟ್ನಿ ಎಲ್ಲ ಮಾಡ್ತಾರಲ್ಲ, ಅದನ್ನು ಮತ್ತೆ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿದೆ. ಹಾಗೆ ನೋಡಿ ಇದು ನೋಡಿ, ಇದು ನೋಡಿ. ಸೊ ಜಾಸ್ತಿ ರೋಸ್ಟ್ ಮಾಡಬೇಡಿ ಆಯಿತಾ. ಇನ್ನು ಇದನ್ನು ಎಂತ ಮಾಡೋದು ಗೊತ್ತಿಲ್ಲ ನನಗೆ. ಚಟ್ನಿ ಹುಡಿ ಆಗ್ತದೆ ಕಾಣ್ತದೆ. ಇದಕ್ಕೆ ನಾನು ಉಪ್ಪು, ಬೆಲ್ಲ ಮತ್ತು ಮೆಣಸಿನ ಹುಡಿ ಹಾಕ್ತೇನೆ. ಚಟ್ನಿ ಹುಡಿ ಮಾಡಲಿಕ್ಕೆ ಆಗ್ತದೆ ಇದರದ್ದು. ನೋಡಿ, ವಾಹ್, ಈ ಥರ ಬರಬೇಕು ಕಲರ್. ಮಿಸ್ ಮಾಡಬೇಡಿ ಆಯಿತಾ. ನೋಡಿ, ನಾನು ಪುನಃ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಪುನಃ ಈ ಸತ್ತು ಜ್ಯೂಸ್ ಮಾಡಿದೆ ಆಯಿತಾ. ಇದಕ್ಕೆ ನಾನು ಇದು ಚಿಯಾ ಸೀಡ್ ಬರ್ತದಲ್ಲ, ಚಿಯಾ ಸೀಡ್ ಮತ್ತೊಂದೆಂತ ಕಸ್ಕಸ್ ಅಂತ ಒಂದು ಹೇಳ್ತಾರೆ ನೋಡಿ, ಅದನ್ನೆಲ್ಲ ಹಾಕಿದೆ. ಅದು ಸಹ ಭಾರಿ ಒಳ್ಳೆಯದಾಗ್ತದೆ ಹಾಗೆ ಹಾಕಿ ಮಾಡುವಾಗ. ಹಾಗೆ ಇದಕ್ಕೆ ಬೇರೆ ಬೇರೆ ರೆಸಿಪೀಸ್ ಎಲ್ಲ ಉಂಟು, ಯೂಟ್ಯೂಬಲ್ಲಿ ಹುಡುಕಿದೆ, ತುಂಬ ಸಿಗ್ತದೆ ಆಯ್ತದೆ. ಬಟ್ ನನಗೆ ಇದು ಫಸ್ಟ್ ಟೈಮ್ ಗೊತ್ತದದು ಈ ಥರ ಸಹ ಒಂದು ಉಂಟು ಅಂತ ಹೇಳಿ. ಆದರೆ ಇದು ಕೊಡುವಂತಹ ಎನರ್ಜಿ ಉಂಟಲ್ಲ, ಅಲ್ಟಿಮೇಟ್ ಆಯಿತಾ. ಇಡೀ ದಿವಸಕ್ಕೆ ಸಾಕು ಇದನ್ನು ಬೆಳಿಗ್ಗೆ ಎದ್ದು ಕುಡಿದ್ರೆ.
ನಾವೀಗ ಉಪವಾಸ ವೃತ ಮಾಡುವ ದಿವಸ ಎಲ್ಲ ಇದನ್ನು ಬೆಳಿಗ್ಗೆ ಒಂದು ಎದ್ದು ಕುಡಿದ್ರೆ ಒಂದು ಬಾಳೆಹಣ್ಣು ಸಹ ತಿಂದ್ರೆ ಇಷ್ಟೇ ಸಾಕು ಕಾಣ್ತದೆ. ಆಯ್ತು ನೆರ್ಪುಣೆಂಚಿನೋ ಕಿಟ್ಟು ಕಿಟ್ಟು ಜಾಲ ಒಂಜಿ ಕೊಟ್ಟ ಬರುದು ಆಗ ತಾಡುಣ ಜಾನ ಹೇಳು ಅಪ್ಪಗಾಗಿಪ್ಪ ಆಯ್ತು ಪೇರಿದ್ದಿಂತ ತಾಡುಣಾಳು ನೋಡಿ. ನಮ್ಮ ಸಂಜೆದ್ದು ಹಟ್ಟಿಯ ಕೆಲಸ ಎಲ್ಲ ಎಂಡಾಗುದು ಹೀಗೆ. ಇಲ್ಲಿ ಎಲ್ಲ ಹೊಗೆ ಎಲ್ಲ ಹಾಕಿ ಮತ್ತೆ ಇಟ್ಟುಕೊಂಡ್ರೆ ಉಂಟಲ್ಲ ಮಂಗ ಊರು ಬಿಟ್ಟು ಓಡ್ತದೆ. ಆದರೆ ಇದನ್ನು ಇಟ್ಟುಕೊಂಡು ನಡ್ಕೊಂಡು ಹೋಗ್ಬೇಕಂತೆ ನಾವು. ನೋಡಿ ಮಂಗನ ಉಪದ್ರ ಜೋರಿರುವವರು ಇಂತಹ ಒಂದು ಮುಖವಾಡ ತಂದು ಮುಖಕ್ಕೆ ಹಾಕಿಕೊಂಡು ನಡೆಯಿರಿ ತೋಟದಲ್ಲಿ. ವ್ಲಾಗ್ ಎಂಡಂಪುಯ್ಯೆ ಮಂತರೆಲ್ಲ ಪಣ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋವನ್ನು. ನಮ್ಮ ಚಾನೆಲನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಪ್ರೀತಿ ಸದಾ ಇರಲಿ ನಮಗೆ. ಇದೆಲ್ಲ ವರ್ಧನ್ ಹೇಳೋದಾಯ್ತಾ. ನಾನು ತುಂಬ ಪಾಪದ ಬುಲ್ಲು. ನನ್ನ ಹಾಗೆ ಎಲ್ಲ ಹೋರಿಗಳು ಕೂಡ ಎಲ್ಲ ಹೋರಿಯನ್ನು ಸಹ ಪ್ರೀತಿಯಿಂದ ನೋಡಿಕೊಳ್ಳಿ. ಇದೆಲ್ಲ ವರ್ಧನ್ನ ಮಾತು. ಸೊ ವರ್ಧನ್ಗೆ ಸಪೋರ್ಟ್ ಮಾಡಿ. ಇವತ್ತಿನ ಈ ನಮ್ಮ ವ್ಲಾಗನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಿ. ವರ್ಧನ್ ಪಣ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಜೈ ಗೋ ಮಾತಾ. ಗುಡ್ ನೈಟ್. ವರ್ಧನ್ ಪುಟ್ಟು ಶೂ.